ಎಚ್ ಪ್ರಕಾಶ್ ಸೇವಾ ಕೊಲ್ಯ ಸೇವಾ ಟ್ರಸ್ಟ್ ಅವರು ಈಗ ದೀಪ ಬೆಳಗಿಸಿ ಜಾಗೃತ ಸೊಸೈಟಿ ಹೊಸತಾದ ಮಳಿಗೆಯನ್ನು ಕೊಲ್ಯ ಪರಿಸರದಲ್ಲಿ ಕೋಟೆಕಾರಿಂದ ಕೊಲ್ಯದಲ್ಲಿ ಸ್ಥಳಾಂತರಗೊಂಡು ಇವತ್ತು ಈ ಕೊಲ್ಯ ಕೊಂಪಲ ಬೀದಿ ಕೋಟೆಕಾರ್ ಎಲ್ಲರಿಗೂ ಕೂಡ ಒಂದು ಸಹಕಾರಿಯಾಗುವಂಥ ಒಳ್ಳೆ ಮಿಡ್ಲಲ್ಲಿರುವಂಥ ಒಂದು ಜಾಗದಲ್ಲಿ ಮಾಡಿದ್ದು ತುಂಬ ಸಂತೋಷ. ಈ ಎಲ್ಲರಿಗೂ ಕೂಡ ಈ ಒಂದು ಜಾಗೃತ ಸೊಸೈಟಿ ಎಲ್ಲರಿಗೂ ಕೂಡ ಉಪಯುಕ್ತವಾಗಿ ಎಲ್ಲ ರೀತಿಯಲ್ಲಿ ಸಹಕಾರವಾಗಲಿ. ಇಲ್ಲಿ ಆಡಳಿತ ಮಂಡಳಿ ಎಲ್ಲರಿಗೆ ಇದನ್ನು ಶುಭಾಶಯವನ್ನು. ನಗರದ ಸೋಮನಾಥ ದೇವರೆಲ್ಲ ಅಂಜನೆ ದೈವ ಮರ್ಯಾದೆ ಚಾಮುಂಡೇಶ್ವರ ದೇವ ಪ್ರಾರ್ಥನೆ ಮಂತೊಂದು ಶಾರದಾ ದೇವರು ಒಂದಿಸ ಒಂದು ಇನಿ ಎಂಗಳ ಶ್ರೀ ಜಾಗೃತ ವಿದ್ಯುದ್ವೇಷ ಸಹಕಾರಿ ಸಂಘ ಪ್ರಧಾನ ಶಾಖೆ ಉಳ್ಳಾಡುತ್ತದೆ. ವಿವಿಧ ಶಾಖೆಗಳು ಮತ್ತು ಪರಿಸರಡುಂಡು ಆ ಪ್ರಕಾರ ಕೋಟೆಕಾಡಿತ್ತಂಚಿನ ಶಾಖೆ ಇಡೀ ಸ್ಥಳಾಂತರ ಒಂದುಂಡು. ಆ ನಿಟ್ಟಿನ ಪರಿಸರದ ಮಾತ ದೇವನಾಥನಾಗಲು ಮಾತ ಜನಕ್ಕಲ್ಲ ಪ್ರೋತ್ಸಾಹ ಕೊಡ್ತು ಮಾತಾ ರೀತಿ ಇಲ್ಲ ಪ್ರೀತಿ ವಿಶ್ವ ಜಾಗೃತರಾದ ಈ ಒಂದು ಕಾರ್ಯಕ್ರಮವು ಬೆರಿಸಾಯ ಕೊಡ್ತು ನಾನು ದುಂಬಗುಲ ನೇಕ ಹೂಡಿಕೆ ಮನಪುನಕಲ್ಲ ಸಾಲದೆ ತೊನ್ನಕಲ್ಲ ಪರಸ್ಪರ ಹೊಂದಾಣಿಕೆ ಇಡುತ್ತದೆ. ಆ ಒಂದು ವ್ಯಾಪಾರ ಆರ್ಥಿಕ ಅಭಿವೃದ್ಧಿ ಆಡು ಬಂಡದು ಜಾಗೃತ ಸೂಚಿತ ಪರವಾದ ವಿನಂತಿ ಮಂತಂದಿಲ್ಲ. ಅವೆಲ್ಲಕನೆ ಎಂಕಿ ಒಂದು ಉದ್ಘಾಟನೆ ಎತ್ತನ ಅಧ್ಯಕ್ಷ ಪದಾಧಿಕಾರಿ ಆಡಳಿತ ಮಂಡಳಿಗಳ ಸರ್ವ ಸಿಬ್ಬಂದಿ ನಕಲೆಗಳ ನನ್ನ ಪರವಾದ ವೈಯಕ್ತಿಕ ಮಾತೆರೆಗಳ ಶುಭವಾಡ್ ಅಂಚನೆ ಜಾಗೃತ ವಿದ್ಯುದ್ವೇಷ ಸಂಘ ಸ್ವಸಹಾಯ ನನಾತ್ ಅಭಿವೃದ್ಧಿ ಆವಡ್ ಅಂಚನೆ ಇಪ್ಪ ಬೆನ್ಕು ನಕ್ಲೆಗ ಆವಡ್ ಅಂಚನೆ ಕಸ್ಟಮರ್ ನಕ್ಲೆಗ ಶುಭ. ಗ್ರಾಮದ ದೇವರು ಸೋಮನಾಥ ದೇವರೇನೆ ಮನಸಾರ ನಿಂತೊಂದು ಕಪ್ಪೆ ಮಲಯಾಳ ಚಾಮುಂಡಿನ ಆಶೀರ್ವಾದಗಳು ಅಂಚನೆ ಈ ಭಾಗದ ಶ್ರೀರಾಮ ದೇವರು ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುದೇವರನ್ನ ಅಂಚನೆ ಮೂಕಾಂಬಿಕಾ ಅಪ್ಪನ ಸಹಭಾಗಿತ್ವ ಇನ್ನಿ ಜಾಗೃತ ವಿವಿಧ ಸೊಸೈಟಿ ಮೂಲ ಕೋಟೆಕಾರದ್ದು ನಮ್ಮ ಕೊಲ್ಯ ಪರಿಸರಗೂ ಸ್ಥಳಾಂತರ ಆತಂದು ಭಾರಿ ಆತು ಸಂತೋಷ ಆಪನ್ ದಯಬಂಡ ಎಂಗ್ಲ ಈ ಭಾಗೋಡು ಈ ಒಂಜಿ ಜಾಗೃತ ಸೊಸೈಟಿ ಆಪುನಿ ಒನ್ನಾಗ ಈ ಭಾಗದ ಕ್ಲೇಗೆ ಗ್ರಾಹಕರಿಗಳ ಹೆಚ್ಚಿನ ಸಂಖ್ಯೆ ಬರ್ತದ ಮೂಲ ನೇತೊಂಜಿ ಸದ್ಭೋಗವನ್ನು ಪಡೆವಲಿ ಅಂಚನೆ ಇನ್ನಿ ನಮ್ಮ ಈ ಒಂಜಿ ಭಾಗೋಡು ಹೆಚ್ಚು ಹೆಚ್ಚು ಜನಸಂಖ್ಯೆ ಎತ್ತಿನ ಪ್ರದೇಶ ಅಂಚಾದ ಪುನಗ ಈ ಒಂಜಿ ಜಾಗೃತ ಸೊಸೈಟಿ ಹೆಚ್ಚಿಗೆ ಅದು ಬೊಲೆವಡ್ ಆ ದೇವರನ್ನ ಆಶೀರ್ವಾದ ಸದಾ ಉಪ್ಪಡ್ ಇನ್ನು ಬರ್ತದೆ ಎಂಕ್ಲಿಗೆ ಈ ಕಾರ್ಯಕ್ರಮಗೂ ನೆರವೇರಿಸಿರುವಂತನ ಮುಲ್ತ ಆಡಳಿತ ಮಂಡಳಿ ಅಂಚನೆ ಸಿಬ್ಬಂದಿ ವರ್ಗ ಮಾತೆರೆಗಳ ಯಾನೆ ಹೃತ್ಪೂರ್ವಕವಾದ ಅಭಿನಂದನೆ ಅನ್ನೊಂದು ಈ ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆವು ಕೊಲ್ಯದಲ್ಲಿ ಒಂದು ನಮ್ಮ ಶಾಖೆಯನ್ನು ಮಾಡಬೇಕು. ಶಾಖೆ ಜನಸಂಖ್ಯೆ ಒಳ್ಳೆಯ ಇದ್ದ ಜಾಗ ಆ ಕಾಲ ಕೂಡಿ ಬಂದಿದೆ ಈಗ. ಮತ್ತು ಈಗ ಕೋಟೆಕಾರಿನಲ್ಲಿ ನಮ್ಮ ಶಾಖೆಯು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿತ್ತು. ಅದರ ಹೆಚ್ಚಿನ ವ್ಯವಹಾರವನ್ನು ಮಾಡುವ ದೃಷ್ಟಿಯಿಂದ ನಾವು ಈ ಸ್ಥಳಕ್ಕೆ ಆ ಕಟ್ಟಡ ಆ ಶಾಖೆಯನ್ನು ಸ್ಥಳಾಂತರಗೊಳಿಸಿರುತ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂಥ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಪರಿಸರದವರ ನಿಮ್ಮ ಬ್ಯಾಂಕ್ ಎಂಬುದು ಭಾವನೆಯನ್ನು ಇಟ್ಟುಕೊಂಡು ಈ ಶಾಖೆಯಲ್ಲಿ ನಿಮ್ಮ ವ್ಯವಹಾರವನ್ನು ಹೆಚ್ಚು ಹೆಚ್ಚು ತೊಡಗಿಸಿ ನಿಮ್ಮ ಅಭಿವೃದ್ಧಿಯೊಂದಿಗೆ ಈ ಸಂಘದ ಅಭಿವೃದ್ಧಿಯನ್ನು ಸದಾ ಬಯಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತು ಈ ನಿಮ್ಮ ಬ್ಯಾಂಕಿನಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ನಿಮಗೆ ಸಕಾಲದಲ್ಲಿ ನೀಡಲು ಇಲ್ಲಿಯ ಸಿಬ್ಬಂದಿಗಳು ಸದಾ ಸಿದ್ಧರಿದ್ದೇವೆ ಎಂದು ಹೇಳುತ್ತಾ ನನ್ನ
ಈ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ರಾಜೇಶ್ ಉಚ್ಚಿಲ್ ಅಧ್ಯಕ್ಷರು ಸೋಮೇಶ್ವರ ಪಂಚಾಯತ್ ಇವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ದೀಪವನ್ನು ಬೆಳಗಿಸಿದಂಥ ಎಚ್ ಪ್ರಕಾಶ್ ಅಧ್ಯಕ್ಷರು ಶಾರದಾ ಸೇವಾ ಟ್ರಸ್ಟ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಅತಿಥಿಯಾಗಿ ಭಾಗವಹಿಸಿದಂಥ ಶ್ರೀಮತಿ ಭಾರತಿ ರಾಘವಗಟ್ಟಿ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಟಕಾರು ಹಾಗೂ ಶೇಖರ ಕಣ್ತೋಟ ಮಾಜಿ ಅಧ್ಯಕ್ಷರು ಕೋಟಕರ್ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ರಘುಚಂದ್ರ ಬಳ್ಳಾಲ್ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ದೇಶದಂಥ ಎಲ್ಲ ಸಭಿಕರಿಗೂ ಅಂತ ಧನ್ಯವಾದ ಕೊಡುತ್ತಾ